ಎಂಚಲ್ಲರು ಪೂರ ಒಂದೇ ಕಲ ಫಸ್ಟ್ ಕುಕ್ಕಿಂಗ್ ದ ವಿಡಿಯೋ ಅವಲ್ಲ ಹೆಂಗಲ್ಲ ಕುಕ್ಕಿಂಗ್ ಮಾಸ್ಟರ್ ಮೊಯ್ತು ಮೇರೆ ಮತ್ತೊಂದು ಬ್ಲಾಗ್ ಹೆಲ್ಪರ್ ಮೈನ್ ಹೆಲ್ಪರ್ ಯಾಕಲ್ಲ ಅವಳು ಕುಂಟು ಮಾತ ಪಾಡೊಂದು ಬಾರಿ ಸಹ ಕೆಟ್ಟ ಮೊದಲು ಓರಿಯನ್ನು ಓಪನ್ ಮಾಡಿ ಫಸ್ಟ್ ಓರಿಯನ್ನು ಓಪನ್ ಮಾಡ್ತಿದ್ದು ಕ್ರೀಮ್ ಸಪ್ರೇಟ್ ಬಿಸ್ಕೆಟ್ ಸಪ್ರೇಟ್ ಮಾಡ್ತಲೆ ಒಂದು ಪ್ಲೇಟಿಗೆ ಕ್ರೀಮ್ ಪಾಡ್ಲೆ ಒಂದು ಪ್ಲೇಟಿಗೆ ಬಿಸ್ಕೆಟ್ ಪಾಡ್ಲೆ ಅಂಚನೆ ಲೈಕ್ ಮಾಡ್ತು ಶೇರ್ ಮಾಡ್ತು ಸಬ್ಸ್ಕ್ರೈಬ್ ಮಾಡ್ತಲೆ ಮಸ್ತ್ ಸಪೋರ್ಟ್ ಮಾಡ್ತಲೆ ಇಂಚಿತ್ತಾನೆ ವಿಡಿಯೋ ಬರಂದೇ ನಿಗ್ಲಿಗೋಸ್ಕರ ಖಾಲಿ ನಿಖಿಲ್ ಸಪೋರ್ಟ್ ಮಾಡ್ತಿದ್ದ ಎಂಕ್ಲ ದಾಲಜ್ಜಿ ಅವು ಕ್ರೀಮ್ ದಾಯಕ್ ಬೇತ ಮಾಡ್ತು ಪಂಡ ನಮ್ಮ ಒಂದಕ್ ಬೇರೆ ದಿಯನಗ ಕ್ರೀಮ್ನ ಐತುಲೆ ಪಾಡು ಲೈಕ್ ಫೀಲಿಂಗ್ಸ್ ಲೆಕ್ಕ ಅದಾಗ ನಿಕ್ ಉಲೈಡ್ ಇರೆಗ್ ಉಲೈಡ್ ಮಸ್ತ್ ಒಂದು ಕ್ರೀಮಿ ಟೈಪ್ ಲೆಕ್ಕ ತಿಕ್ಕೊಂಡು ಗೈಸ್ ಓರಿಯೋ ಬಿಸ್ಕಿಟ್ ಪಾಡ್ನಾಗ ಏಪಾಲ ಒಂದು ಕನ್ಫರ್ಮ್ ಆಗ್ತಂದ್ರೆ ಮಿಕ್ಸಿ ನುಂಗುದು ಪುಡವೆ ಇದ್ದಿನ ಚಂದ ಇತ್ತಂಡ ಓರಿಯೋ ಒಂದು ಪೊಡಿ ಮಲ್ಪನಾಗ ಫುಲ್ಲು ಮುಲ್ಪ ಪುರ ಪತಕುಲ್ಲು ಸೊ ಪೊಡಿ ಪೊಡಿ ಆವಡ್ ನಮಕ್ಕೆ तुला काय चला इन चॉप पोडी निघाला मल्दिना पूरा ನೇ ಪೊಡಿ ಆತು ಶೋಕ್ ಆದ ಅದಕ್ಕೊಂಚೂರು ನೀರು ಪಾಡ್ಕ ನೀರು ಮಲ್ತದ್ದು ನೀರು ಬಿಂದುದಾಗಲ್ಲ ಚೂರು ಬಾಡ್ಲೆ ಒಂದು ಟೇಬಲ್ ಸ್ಪೂನು ಬೊಕ್ಕದಿನ ಬೊಕ್ಕ ಕೂಡ ಅಂತ ಕಲರಲ್ಲಿ ಬೊಕ್ಕ ತುಪ್ಪ ಅವಾಯ್ ಬೊಕ್ಕ ಕೊಕ್ಕೋ ಪೌಡರ್ ಬಾಡ್ಲೆ ಒಂಚೂರು ಒಂದು 2 ಟೇಬಲ್ ಸ್ಪೂನ್ ಆಯ್ತು ಬೇಕ್ರಿಡ್ ಇದರಿಂದ ನಮ್ಮನ್ನ ಕಾರ್ಲ ಸೂಪರ್ ಮಾರ್ಕೆಟ್ ಕೂಡ ಸಿಕ್ಕೊಂಡು ಒಂದು 4 to 5 ಟೇಬಲ್ ಸ್ಪೂನ್ ಪಾಡ್ಲೇವೆ ನಾವು ಚಾಕ್ಲೇಟ್ ಫ್ಲೇವರ್ ಸಿಕ್ಕು ಲೈಕ್ ఒక ಥಿಕ್ನೆಸ್ ಲ ಬರ್ತದೆ ಐತೆ ತುಲೆ ಗೈಸ್ ಇದು ಕ್ರೀಮಿ ಟೆಕ್ಸ್ಚರ್ ಬರಡವೆ ಬೀಟರ್ ಮತ್ತೆ ಇದ್ದಿರ ಏನಾಗ ಬೀಟರ್ ಇದ್ದಿರ ಪಡ ಚಮಚ ಮಿನಿ ಇದನ್ನ ಟ್ರೈ ಮಾಡ್ಕೊಡ ಮಾತ್ರ ಬೀಟರ್ ಅಂತ ಇಂಚ ಥಿಕ್ನೆಸ್ ಬರ್ತದೆ ಮಾತ್ರ ನೀವು ಚಮಚ ಮಸ್ತ್ ಟೈಮ್ ಗೆ ತಗೊಂಡು ಬೀಟರ್ ಅಂತ ಕಮ್ಮಿ ಟೈಮ್ ಗೆ ನಂದ 5 ನಿಮಿಷ ಒಂದು 10 ನಿಮಿಷ ನೇ ತುಲೆ ಈ ಟೆಕ್ಸ್ಚರ್ ಬರ್ತದೆ
1 ಟೇಬಲ್ ಸ್ಪೂನು ತುಪ್ಪ ಒಂಜಿ ಮಾಡಲಿ ಯಾವ ಅವೇನು ಫುಲ್ಲು ಸ್ಪ್ರೆಡ್ ಮಾಡ್ತೀನಿ ಕೈತೆ ತುಲೆಗೆ ಐದು ಇಂಚ ತುಪ್ಪ ಫುಲ್ಲು ಮುಂದೆ ಪಾಡ ನೋಡು ಅದೇ ಮುಂಜೆ ಲೇಯರ್ ಮಾಡ್ತೀವಿ ಸ್ಪ್ರೆಡ್ ಮಾಡ್ತೀವಿ ಅವೇನು ಶೋಕ್ ಮಾಡ್ತಿದ್ದು ಒಂದು ಪಾಡೋದು ಅದೇ ಒಂದು ಎಕಡೆ ದೀದಿತ್ನ ಕ್ರೀಮ್ ಬೇಕು ಅವೇನು ಒಂಚೆ ಉಂಟು ಅವಿನ ನಡುಕ್ಬೇಕು ಅವು ನಡುಕ್ಕೆ ಎಣ್ಣೆ ಕಡಿದೆ ಪಂಡತೆ ಫಿಲ್ಲಿಂಗ್ಸ್ ಬರ್ಕೊಂಡು ಲೈಕ್ ಕ್ರೀಮಿ ಟೆಕ್ಸ್ಚರ್ ತಿಕ್ಕೊಂಡು ಲೈಕ್ ಇತ್ತ ನಮ್ಮ ಒಂದು ಕೇಕ್ ತಿನ್ನಾಗ ಇತ್ತು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತಿನ್ನಾಗ ಅಂತೆ ಹನಿ ಕೇಕ್ ತಿನ್ನಾಗ ಹುಳ ಇದಂತೆ ಹನಿ ಲೆಕ್ಕ ಬರ್ತದೆ ಆಯ್ತು ಅಂಚ ಟೇಸ್ಟ್ ವೈಸ್ ಎಸ್ ಇದು ಮಾಡ್ತಾರೆ ಕೂಡ ಐಟಮ್ ಇತ್ತು ಕೂಡ ಫಿಲ್ಲಿಂಗ್ ಮಾಡ್ತೀವಿ ಹಾಂ ಇಂಚೆ ಲೇಯರ್ ಹಾಕೊಂಡು ನಮ್ಮ ಅವು ಏತ್ ಲೇಯರ್ ಪಂಡ ನಮ್ಮ ಏತಿತ್ತು ಒಂದು ಮಾಡ್ತಾ ಬಿಸ್ಕಿತ್ತ 8 ಲೇಯರ್ ಹಾಕೊಂಡಿದೆ ಕೂಡದಿಲ್ಲ ತೀರೇದು ನಮ್ಮದು ಲೇಯರ್ ಹಾಕೊಂಡಿರು ನನ್ನ ಐಟು ಒಂದು 3 ಲೇಯರ್ ಎಸ್ ಗೈಸ್ ನೀರೊಂದು 2 to 3 ಲೋಟ ಯಾವು ಅವು ಆಯ್ ಪಕ್ಕ ಒಂದು 2 ಸಲ ಬೋಟುದು ದಾಯಪಂಡ ತಿರ್ತಿದ್ದು ಬಬಲ್ಸ್ ಬರ್ತು ಲೈಕ್ 2 ಸಲ ಬೋಟುದು ಆಯ್ತುಲೆ ಇಂಚ ಅಡಿಗೆ ಒಂಜಿ ಐಟಮ್ ದಿಯರ ತವೀನೆ ಅವು ದಾಯಪಂಡ ಅವು ಅಡಿ ಬತ್ತರ ಬಂದಿನಿ ಅವು ಆಯ್ತು ಬಂದಿನ ಇಂಚ ಮುಚ್ಚಿದೆ ಒಂದು 15 ಮಿನಿಟ್ಸ್ ತಕ್ಕದಿಲ್ಲ ಪೊಕಾನ್ ವಿಸಿಲ್ ಮಾತ್ರ ಬೋರ್ಡ್ ವಿಸಿಲ್ ಬೋರ್ಡ್ ಒಂದು ಜೈಕ್ 15 ಮಿನಿಟ್ಸ್ ಇಲ್ಲಿ ಹಾಂ ಎಸ್ ಗೈಸ್ ಇದು ಓಪನ್ ಮಾಡ್ತಿದ್ದೆ ಒಂಜಿ ಚೆಕ್ ಮಾಡ್ತಿದ್ದೆ ಅಲ್ಲ ದಾಲ್ ಇಟ್ಟು ಹೊರ ಚೆಕ್ ಮಾಡ್ತಿದ್ದೆ ದಾಲ್ ಇಟ್ಟು ಎಸ್ ಒಂದು ಬೇಯ್ತಿರೋದು ಹಾಂ ಆ ಫಿಲ್ಲಿಂಗ್ಸ್ ಯಾ ಪಂಡೆ ಕಡೆ ಅದೇ ಕಡೆ ಬೋಲ್ದಿ ಇಲ್ಲ ಟೇಸ್ಟ್ ಹಾಂ ಎಂಚುಂಡು ಓರೆ ಕೇಕ್ ಮಸ್ತಾರು ಎಂಚ ಎಂದಿಲಾಕ ಇತ್ತಂಡ ಈ ತಟ್ಟೆ ಪುಂಡ ಹೆಲ್ದಿ ಅದು ಏನ ಮಾತ ಪಾರ್ತಿಪ್ಪೇರು ಪಾರ್ದಿನ ಗೊತ್ತಿಲ್ಲ ನಾವು ರಿವ್ಯೂ ಕೂಡ ಬರ್ತಾ ಓರಿಯೋ ಬಿಸ್ಕಿಟ್ ಬಾರ್ದಿರ್ತೇವೆ ಮುಖ ಸಕ್ಕರೆ ಮಿಲ್ಕ್ ಸೂಪರ್ ಎಣ್ಣೆ ಎಂದಿನ ಜಾಸ್ತಿ ಅಡ್ಡ ಕೂಡ ತಿನ್ಕೊಂಡು ಹಾಕೊಂಡು